ಕಡಂಬು ಅರಳಿ ವೃಂದ ಶ್ರೀ ವೆಂಕಟರಮಣ ಭಜನಾ ಮಂದಿರದ ನೂತನ ಭಜನಾ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮವು ಏಪ್ರಿಲ್ 6ರಂದು ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಸತೀಶ್ ಕುಮಾರ್ ಆಳ್ವ ಹೇಳಿದರು. ಗುರುರಾಜತಂತ್ರಿ ಕುಂಟುಕುಡೇಲು ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಶ್ ನಾಯ್ಕ್, ಮಾಜಿ ಸಚಿವ ರಮಾನಾಥ್ ರೈ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಷ್ಮಾ ಶಂಕರಿ, ಬಂಟ್ವಾಳ ತಿರುಮಲ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಪುರುಷೋತ್ತಮ್ ಶೆಣೆ ಮತ್ತಿತರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಕಡಂಬು ವೆಂಕಟರಮಣ ಭಜನಾ ಮಂದಿರ 1973ರಲ್ಲಿ ಸ್ಥಾಪನೆ ಆಗಿ ಸುಮಾರು 49 ವರ್ಷ ಸುದೀರ್ಘ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುವ ಒಂದು ಭಜನಾ ಮಂದಿರ. ಇತ್ತೀಚೆಗೆ ಇರುವ ಈ ಭಜನಾ ಮಂದಿರ ಸ್ಲ್ಯಾಬ್ನಿಂದ ಕೂಡಿರುವಂಥ ಭಜನಾ ಮಂದಿರ ಆಗಿರ್ತದೆ. ಸ್ಲ್ಯಾಬಲ್ಲಿ ಅಲ್ಲಲ್ಲಿ ಬಿರುಕು ಬಂದು ಆ ನೀರು ಸೋರುವುದರಿಂದ ಅದನ್ನು ಪುನರ್ ನಿರ್ಮಾಣ ಮಾಡುವ ಒಂದು ತೀರ್ಮಾನವನ್ನು ಭಜನಾ ಮಂಡಳಿ ತೆಗೆದುಕೊಂಡಿದ್ದು, ಅದೇ ಪ್ರಕಾರ ಹಿರಣ್ಯ ವೆಂಕಟೇಶ್ವರ ಭಟ್ರು ಮತ್ತು ಪ್ರಸನ್ನ ಮುಳಿಯಾರ ನೇತೃತ್ವದಲ್ಲಿ ಒಂದು ದಿವಸದ ತಾಂಬೂಲ ಪ್ರಶ್ನೆಯನ್ನು ಇಟ್ಟು ಆ ತಾಂಬೂಲ ಪ್ರಶ್ನೆಯಲ್ಲಿ ಬಂದಂಥ ದೋಷ ಪರಿಹಾರವನ್ನು ಇವಾಗಲೇ ಮಾಡಿಕೊಂಡು ವಾಸ್ತುಶಿಲ್ಪಿ ಪ್ರಸನ್ನ ಮುಳಿಯಾರ ನೇತೃತ್ವದಲ್ಲಿ ಈಗ ಸ್ಥಳದಲ್ಲಿ ಆ ಒಂದು ಶಿಲಾನ್ಯಾಸಕ್ಕೆ ಆಗುವ ಆ ಸ್ಥಳದ ಮಾರ್ಕಿಂಗ್ ಕೂಡ ಈಗ ಮಾಡಲಾಗಿದೆ. ಬರುವ ತಿಂಗಳು 6ನೇ ತಾರೀಕಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಬೆಳಿಗ್ಗೆ ಪೂರ್ವಾಹ್ನ 10 ಗಂಟೆಗೆ ನಡೆಯಲಿರುತ್ತದೆ. ಈ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಸೀಮೆಯ ತಂತ್ರಿಗಳಾದ ಕುಂಟುಕುಡೇಲು ಗುರುರಾಜ ತಂತ್ರಿಗಳ ನೇತೃತ್ವದಲ್ಲಿ ಹಾಗೂ ಭಾರ್ಗವ್ ಉಡುಪರ ಉಪಸ್ಥಿತಿಯಲ್ಲಿ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮ ಬಂಟ್ವಾಳ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಯ್ಕರು ಹಾಗೂ ಮಾಜಿ ಶಾಸಕರಾದ ರಮಾನಾಥ್ ರೈ ಅವರು ಮತ್ತು ತಿರುಮಲ ವೆಂಕಟರಮಣ ದೇವಸ್ಥಾನ ಬಂಟ್ವಾಳ ಇದರ ಆಡಳಿತ ಮುಖ್ಯಸ್ಥರಾದ ಪುರುಷೋತ್ತಮ ಶೆಣೆಯವರು ಕೂಡ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅದೇ ರೀತಿ ಗ್ರಾಮದ ಅಧ್ಯಕ್ಷರಾದ ರೇಷ್ಮಾ ಶಂಕರಿ, ಮೈತ್ರಿ ಗುರುಕುಲ ಟ್ರಸ್ಟ್ನ ಕೋಶಾಧಿಕಾರಿಯಾದ ಸುಬ್ರಾಯ ಪೈಗಳು ಕೂಡ ಈ ಭಾಗವಹಿಸಿದ್ದಾರೆ. ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷ ಚಿಯನ್ನೋಣಯ್ಯ ಬಳಂತೂರು, ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಡಂಬು ಈ ವೇಳೆ ಉಪಸ್ಥಿತರಿದ್ದರು.